ನಿನ್ನೆ ಒಂದೇ ದಿನ ಭಾರತದಲ್ಲಿ 1,70,000 ಕೇಸ್ಗಳು ದಾಖಲಾಗಿದೆ. ಕೊರೋನಾದ ಹಾವಳಿ ಜೊತೆಗೆ ಒಮಿಕ್ರಾನ್ ಕೇಸ್ಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವೆರಡು ಜಾಸ್ತಿ ಆಗುತ್ತಿರುವ ಹಿನ್ನೆಲೆ ಕರ್ನಾಟಕದಲ್ಲಿ ಲಾಕ್ಡೌನ್ ಇರಲಿದೆ ಎಂದು ಖುದ್ದು ಮುಖ್ಯಮಂತ್ರಿಗಳೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಸಲಿಗೆ ಕರ್ನಾಟಕದಲ್ಲಿ ಯಾವಾಗಿನಿಂದ ಲಾಕ್ಡೌನ್ ಇರಲಿದೆ, ಎಷ್ಟು ದಿನಗಳ ಕಾಲ ಲಾಕ್ಡೌನ್ ಇರಲಿದೆ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಇವತ್ತು ಒಂದೇ ದಿನ ಕರ್ನಾಟಕದಲ್ಲಿ 13,000 ಕೇಸ್ಗಳು ಬಂದಿದೆ. ಅದರಲ್ಲೂ ಬೆಂಗಳೂರು ಒಂದರಲ್ಲಿ 10,000 ಕೇಸ್ಗಳು ಬಂದಿದೆ. ಈ ಒಂದು ವೀಕೆಂಡ್ ಕರ್ಫ್ಯೂ ಆಗಿರಬಹುದು, ನೈಟ್ ಕರ್ಫ್ಯೂ ಎಲ್ಲವೂ ಮಾಡುತ್ತಿದ್ದಾರೆ. ಆದರೆ ಕರೋನಾ ಕೇಸ್ಗಳು ಮಾತ್ರ ಕಡಿಮೆ ಆಗಿಲ್ಲ. ಇನ್ನು ತಜ್ಞರೊಂದಿಗೆ ಮಾತನಾಡಿರುವ ಸಿಎಂ ರವರು ಫೆಬ್ರವರಿಯ 1ರಿಂದ ಫೆಬ್ರವರಿ 10ರವರೆಗೆ 10 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕೇವಲ ದಿನಸಿ ಅಂಗಡಿ, ತರಕಾರಿ, ಹಣ್ಣಿನ ಅಂಗಡಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನ 1ರವರೆಗೆ ತೆರೆದಿರುತ್ತೆ. ಇನ್ನು ಜಿಮ್, ಮಾಲ್, ಬ್ಯೂಟಿ ಪಾರ್ಲರ್ಗಳು, ಕಂಪನಿಗಳು, ಐಟಿ-ಬಿಟಿ ಎಲ್ಲವೂ ಕೂಡ ಮುಚ್ಚಲಾಗುವುದು ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಈ ಕರೋನಾದಿಂದ ನಮಗೆಲ್ಲರಿಗೂ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಫೆಬ್ರವರಿ 1ರಿಂದ ಲಾಕ್ಡೌನ್ ಮಾಡೋ ನಿರ್ಧಾರ ಸರಿ ಇದೆಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.